ತುಳುನಾಡಿನ ಕಾರಣಿಕ ಶಕ್ತಿಗಳಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಪಡುಮಲೆಯಲ್ಲಿ ಇದೇ ತಿಂಗಳ 22ರಿಂದ 24ರವರೆಗೆ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ ಅಂತ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ಹರಿಕೃಷ್ಣ ಬಂಟ್ವಾಳ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದಲ್ಲಿ ಕುಂಟಾರು ವೇದಮೂರ್ತಿ ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಅಂತ ಬಂಟ್ವಾಳ ಮಾಹಿತಿ ನೀಡಿದರು. ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ 22ನೇ ತಾರೀಕು ಅಂದರೆ ಗುರುವಾರ ದಿವಸ ಮಧ್ಯಾಹ್ನ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಪುತ್ತೂರು ತಾಲೂಕಿಗೆ ಸೀಮಿತವಾಗಿರತಕ್ಕಂಥ ಹೊರೆಕಾಣಿಕೆ ಅಂದರೆ ಬ್ರಹ್ಮಕಲಶಕ್ಕೆ ಒಂದು ಹೊರೆಕಾಣಿಕೆ ಮೆರವಣಿಗೆ ಹೋಗಬೇಕಾಗಿದೆ. 23ನೇ ತಾರೀಕಿಗೆ ಹಲವಾರು ಹವನಗಳಿದೆ. ಯಾಕೆಂತ ಹೇಳಿದ್ರೆ 550 ವರ್ಷಗಳಿಂದ ಪಾಳು ಬಿದ್ದಂತಹ ಪಡುಮಲೆಯ ಚರಿತ್ರೆಯನ್ನು ಉದ್ದೀಪನಗೊಳಿಸಬೇಕು, ಅದು ಪ್ರಜ್ವಲಿಸಬೇಕು, ಅದು ಪರಿಮಳಿಸಬೇಕು ಅನ್ನುವಂತಹ ಸದುದ್ದೇಶದಿಂದ ನಾವು ಸರಿಯಾದಂಥ ಆಗಮಶಾಸ್ತ್ರದ ಪ್ರಕಾರ ತಂತ್ರಿವರ್ಯರನ್ನು ಕರೆಸಿ, ಸ್ವಾಮೀಜಿಗಳನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಶನಿವಾರ 24ನೇ ತಾರೀಕಿಗೆ ಬೆಳಿಗ್ಗೆ 3 ಗಂಟೆಯಿಂದ ಉದಯ ಕಾಲದವರೆಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೀತದೆ. ಇದಕ್ಕೆ ಕುಂಟಾರು ರವೀಶ್ ತಂತ್ರಿ, ವಾಸ್ತೇವ ತಂತ್ರಿ ಇವರ ಮುಖಾಂತರ ಈ ಎಲ್ಲ ಪೂಜೆ ಹವನಗಳು ನಡೀತದೆ. ಶಾಸ್ತ್ರೋಕ್ತವಾಗಿ ನಡೀತದೆ, ಆಗಮಶಾಸ್ತ್ರದ ಪ್ರಕಾರ ನಡೀತಿದ್ದೀವಿ. ನಮ್ಮ ಪೂಜನೀಯ ಧರ್ಮಸ್ಥಳದ ಹೆಗ್ಗಡೆಯವರು ಅವರು ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಬಂದು ಭಾಗವಹಿಸುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಆಡಳಿತ ಮುಕ್ತೇಸರ ವಿನೋದ್ ಆಳ್ವ, ಗೌರವಾಧ್ಯಕ್ಷ ರುಕ್ಮಯ ಪೂಜಾರಿ, ಉಪಾಧ್ಯಕ್ಷ ವಿಜಯಕುಮಾರ್ ಸೊರಕೆ ಮತ್ತಿತರರು ಉಪಸ್ಥಿತರಿದ್ದರು.